ಇದೀಗ ಮಂಗಳೂರಿನ ದ ಓಷನ್ ಪರ್ಲ್ ಹೋಟೆಲ್ನಲ್ಲಿ ಚೆಟ್ಟಿನಾಡ್ ಫುಡ್ ಫೆಸ್ಟಿವಲ್ ಸಂಭ್ರಮ. ತಮಿಳುನಾಡಿನ ಚೆಟ್ಟಿನಾಡು ರಸಖಾದ್ಯಗಳ ಸವಿರುಚಿಯೊಂದಿಗೆ ಸಂಭ್ರಮಿಸುವ ದಿನಗಳು ಮಂಗಳವಾರದಿಂದ ಶುಭಾರಂಭಗೊಂಡಿದೆ. ತಮಿಳುನಾಡಿನ ಚೆಟ್ಟಿನಾಡ್ ಸವಿರುಚಿ ಖಾದ್ಯಗಳನ್ನು ಸವಿಯಲು ಇದೀಗ ಮಂಗಳೂರಿನ ಜನತೆಗೆ ಅವಕಾಶ ಒದಗಿ ಬಂದಿದೆ. ಮಂಗಳೂರಿನಲ್ಲಿ ತಮಿಳುನಾಡು ವಾತಾವರಣ ಸೃಷ್ಟಿಗೊಂಡಿದ್ದು, ನಗರದ ನವಭಾರತ್ ಸರ್ಕಲ್ ಬಳಿ ಇರುವ ಓಷನ್ ಪರ್ಲ್ ಹೋಟೆಲ್ನಲ್ಲಿ ಜನವರಿ 16ರಿಂದ ಫೆಬ್ರವರಿ 10ರವರೆಗೆ ವಿಶೇಷ ಖಾದ್ಯಗಳನ್ನು ಸವಿಯುವ ಅವಕಾಶ. ಸೀಸನ್ ಇಪ್ಪನಾಗ ಒಂಚೂರು ಸ್ಪೈಸಿ ಫುಡ್ ಕೊರ್ಕಂದು ವಿ ಹ್ಯಾವ್ ಡಿಸೈಡೆಡ್. ಸೊ ಎಂಕನೇ ಊರ್ದ ಮ್ಯಾಂಗ್ಳೂರಿಯನ್ಸ್ಗೆ ಸೂಟ್ ಆಪಿಲಕ್ಕ ತಮಿಳ್ನಾಡು ಒಂಜಿ ರೀಜನ್ ಉಂಡು, ನಾಟುಕುಟ್ಟ ಈ ಚೆಟ್ಟಿಯಾಡ್ಸ್ ಅಂದು ಆ್ಯಸ್ ಎ ಗ್ರೂಪ್ ಆಫ್ ಪೀಪಲ್. ಆ ರೀಜನ್, ಆ ಕಮ್ಯುನಿಟಿದ ಜನಗಳು ತಿನ್ಪಿನ ಆ ರೀಜನ್ದ ಚೆಟ್ಟಿನಾಡ್ ಫುಡ್ ಅಂದು. ಚೆಟ್ಟಿನಾಡ್ ಫುಡ್ಡು ಇರಾಗ ಒಂಚೂರು ಮ್ಯಾಂಗ್ಳೂರಿನ ಪ್ಯಾಲೆಟ್ ಸೂಟ್ ಆಪಿಲಕ್ಕ ಒಂಚೂರು ಸ್ಪೈಸಿ ಬರ್ಕೊಂಡು ಎಡ್ಡೈಪುಂಡು ಫುಡ್ಡು. ಸೊ ತಮಿಳ್ನಾಡುದ ಚೆಟ್ಟಿನಾಡ್ ಫುಡ್ಡು ಫೆಸ್ಟಿವಲ್ ಮಲ್ಪಗಂದು ಡಿಸೈಡ್. ಚೆಟ್ಟಿನಾಡ್ ಆಹಾರ ಮೇಳವನ್ನು ಓಷನ್ ಪರ್ಲ್ನ ಕೋರಲ್ ಮಲ್ಟಿ ಕ್ಯೂಸಿನ್ ಫೈನ್ ಡೈನ್ ರೆಸ್ಟೋರೆಂಟ್ನಲ್ಲಿ ನುರಿತ ಚೆಫ್ಗಳಿಂದ ತಯಾರಿಸಲಾದ ಚೆಟ್ಟಿನಾಡಿನ ಸಾಂಪ್ರದಾಯಿಕ ರುಚಿಕರ ಆಹಾರ ವೈವಿಧ್ಯಗಳನ್ನು ಸವಿಯಲು ಇದೊಂದು ಸುಸಂದರ್ಭ. ಚೆಟ್ಟಿನಾಡ್ ಆಹಾರ ಮೇಳದಲ್ಲಿ ಆಟುಕಲ್ ಸೂಪ್ನಿಂದ ಆರಂಭಗೊಂಡು ಬಿರಿಯಾನಿವರೆಗೆ ಅಲ್ಲಿನ ಖಾದ್ಯದ ರಸದೌತಣವನ್ನು ನೀಡಲು ಓಷನ್ ಪರ್ಲ್ ಹೋಟೆಲ್ ಸಿದ್ಧಗೊಂಡಿದೆ. मद्रास फिश करी बेसिकली सावा टेस्ट होता है, वो खट्टा थोड़ा ज़्यादा रहता है. उसके अंतर गड़गे चिली, गुंटूर चिली होता है, उसका बेस में और रेड एंड सावा टेस्ट में होता है. नेकिन एंड फ्राई छोटा छोटा सिल्वर फिश होता है. सिल्वर फिश में उसमें डीप ऑयल फ्राई होता है, उसमें स्टार्टर में बनाया जाता है. सर कुत्तू परोटा इज़ द बेसिकली तमिलनाडु फेमस डिशेज. कुत्तू परोटा बेसिकली ऐसे बनाया जाता है जो केरला पराठा स्टाइल में बनाया जाता है. पराठा में उसमें अंडा और चिकन मिला के और उसको तवा के ऊपर बनाया जाता है.